ಪುತ್ತೂರು ಬಿಜೆಪಿ ಮುಖಂಡ ಜಗದೀಶ್ವರರಾವ್ ಪುತ್ರ ಕೃಷ್ಣಜೇರಾವ್ ವಿರುದ್ಧದ ಪ್ರೇಮ ವಂಚನೆ ಪ್ರಕರಣದಲ್ಲಿ ಕರ್ನಾಟಕ ಹೈಕೋರ್ಟ್ ಮಹತ್ವದ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಯುವತಿಗೆ ಆರೋಪಿಯಿಂದಲೇ ಮಗುವಾಗಿರುವುದರಿಂದ ಆಕೆಯನ್ನ ಮದುವೆಯಾಗುವುದೇ ಸೂಕ್ತ ಎಂದು ನ್ಯಾಯಾಲಯ ಹೇಳಿದೆ. ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರದ ಪೀಠವು ಯುವತಿ ಮತ್ತು ಮಗುವನ್ನ ಅನಾಥರನ್ನಾಗಿ ಮಾಡುವುದು ಸರಿಯಲ್ಲ, ತಂದೆಯಾಗಿ ಮಗುವಿನ ಆರೈಕೆ ಮಾಡುವುದು ಆರೋಪಿಯ ಕರ್ತವ್ಯ ಎಂದು ತಿಳಿಸಿದೆ. ಅಲ್ಲದೆ ಯುವತಿಗೆ ಮಾಸಿಕ 10,000 ರೂಪಾಯಿ ಜೀವನಾಂಶ ನೀಡಲು ಸಿದ್ಧರಿದ್ದಾರೆಯೇ ಎಂದು ಪ್ರಶ್ನಿಸಿ ಏಪ್ರಿಲ್ 24ಕ್ಕೆ ವಿಚಾರಣೆ ಮುಂದೂಡಿದೆ. ಇನ್ನು ಆರೋಪಿ ಪರ ವಾದ ಮಂಡಿಸಿದ ವಕೀಲ ಪಿಪಿ ಹೆಗ್ಡೆ, ಇದು 7 ವರ್ಷಗಳ ಪ್ರೀತಿಯಾಗಿದ್ದು ರಾಜಕೀಯ ವಿರೋಧಿಗಳು ಆರೋಪಿಯ ತಂದೆಯ ತೇಜೋವಧೆ ಮಾಡಲು ಈ ಪ್ರಕರಣ ಬಳಸಿಕೊಳ್ಳುತ್ತಿದ್ದಾರೆ ಎಂದು ವಾದಿಸಿದರು. ಆದರೆ ಮಗುವಿನ ಹಿತದೃಷ್ಟಿಯಿಂದ ನ್ಯಾಯಾಲಯವು ಯುವತಿಯನ್ನ ಮದುವೆಯಾಗುವಂತೆ ಸೂಚಿಸಿದೆ.